ಇದು ಎಲ್ಲರೂ ಕೂಡ ನೋಡಬೇಕಾದಂಥ ಸ್ಟೋರಿ. ಬಹಳಷ್ಟು ಚರ್ಚೆ ಆಗುವಂಥದ್ದು. ನನ್ನ ಮಗ ನನ್ನನ್ನು ಅನಾಥಾಶ್ರಮಕ್ಕೆ ಕಳುಹಿಸಿದ, ನನ್ನ ಮಗ ನನ್ನನ್ನು ಸರಿಯಾಗಿ ನೋಡ್ಕೊಂಡಿಲ್ಲ, ನನ್ನ ಮಗ ನನ್ನನ್ನು ಬೀದಿಗೆ ಹಾಕಿದ ಅಂತ ಕೂಗುವಂತಹ ಹಲವಾರು ತಂದೆ ತಾಯಿಗಳನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲೊಬ್ಬರು ತಾಯಿ ಇದ್ದಾರೆ, ಅವರು ಇಲ್ಲಿ ಬಂದು ಊಟ ಹಾಕಿದವರನ್ನು ಮಗ ಅಂತ ಕರೆದ್ರು, ಮಗಳು ಅಂತ ಕರೆದ್ರು. ಆ ನಂತರ ಕಷ್ಟ ಕಾಲದಲ್ಲಿ ಮಗನಾಗಿ ನಿಂತದ್ದು ಇವರೇ, ರಮೇಶ್ ಅವರು. ಬೆಳ್ತಂಗಡಿ ತಾಲೂಕಿನ ಲಾಯ್ಲದಿಂದ ಕೊಲ್ಲಿಗೆ ಟರ್ನ್ ಆಗುವಂಥಲ್ಲಿ ಸತ್ಯಶ್ರೀ ಕ್ಯಾಂಟೀನ್ ಅಂತದೆ. ಆ ಕ್ಯಾಂಟೀನನ್ನು ನಡೆಸುವವರು ರಮೇಶ್ ಕೋಟ್ಯಾನ್ ಅವರು ಮತ್ತು ಅವರ ಮಡದಿ ಗೀತಾ ಅವರು. ಒಬ್ಬರು ವೃದ್ಧೆಯನ್ನು ಸಾಕ್ತಾ ಇದ್ದಾರೆ. ಕತೆ ಬಹಳ ವಿಭಿನ್ನವಾಗಿದೆ. ಯಾಕಂತಂದರೆ ಆ ವೃದ್ಧೆ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 8 ವರ್ಷಗಳ ಕಾಲ ಭಿಕ್ಷೆ ಬಿಡ್ತಾಯಿದ್ರು. ಅವರನ್ನು ಸಾಕ್ತಾ ಇದ್ದಾರೆ. ನೋಡು, ಒಳಭಾಗಕ್ಕೆ ಹೋಗುವ ರಮೇಶಣ್ಣ ಉಲಾಯ್ಪೋಯಿ ತೊಜ್ಪಗ. ಸತ್ಯಶ್ರೀ ಹೋಟೆಲ್ ಅಥವಾ ಸತ್ಯಶ್ರೀ ಕ್ಯಾಂಟೀನ್ನ ಮಾಲಕರು ರಮೇಶ್ ಕೋಟ್ಯಾನ್ ಅವರು, ಅವರ ಮಡದಿ ಗೀತಾರವರು, ಜೊತೆಗೆ ನಡುವಲ್ಲಿರುವವರು ಶಾರದಮ್ಮ ಮೂಲತಃ ಅವರದ್ದು ಮಡಿಕೇರಿ. ಅವರು ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅಲ್ಲಲ್ಲಿ ಭಿಕ್ಷೆ ಬಿಡ್ತಾಯಿದ್ರು. ಬಹಳಷ್ಟು ಜನಕ್ಕೆ ಇವರನ್ನು ನೋಡಿದಂಥ ನೆನಪಿರ್ಬೋದು. ಮಾರಿಗುಡಿಯ ಸಮೀಪ ಅಥವಾ ಅಲ್ಲಲ್ಲಿ ತುಂಬ ಜನ ನೋಡಿದ್ದಾರೆ. ಅಮ್ಮ, ನೀವು ಎಲ್ಲಿಂದ ಬಂದದ್ದು ಬೆಳ್ತಂಗಡಿಗೆ, ಹೇಗೆ ಬಂದ್ರಿ? ನಾನು ಮಡಿಕೇರಿಯಿಂದ ಧರ್ಮಸ್ಥಳ ಬಂದೆ. ಮಡಿಕೇರಿಯಿಂದ ಧರ್ಮಸ್ಥಳ ಬಂದೆ. ಧರ್ಮಸ್ಥಳದಲ್ಲೇ ಇದ್ದೆ. ಎಷ್ಟು ವರ್ಷ ಆಯಿತು? ನಾನು ಬಂದು 1 ವರ್ಷ ಆಯಿತು. 1 ವರ್ಷ ಆಯಿತು. ಓಕೆ. ಇಲ್ಲಿ ಬೆಳ್ತಂಗಡಿಗೆ ಹೇಗೆ ಬಂದ್ರಿ? ಬೆಳ್ತಂಗಡಿಗೆ ಮಾರಿಯಮ್ಮನ ದೇವಸ್ಥಾನ ಅದೇ ಅಂತ ಯಾರು ಹೇಳಿದ್ರು, ಅದಕ್ಕೆ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ವಿ. ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡು ಮುಂದೊಂದು 2 ಗಂಟೆಗೆಲ್ಲ ಹೋಗ್ಬಿಟ್ಟಿವ್ನಿ ಧರ್ಮಸ್ಥಳಕ್ಕೆ. ಅಲ್ಲೇ ರೂಮಲ್ಲಿ ಸ್ನಾನ ಮಾಡಿಬಿಟ್ಟು ಹಿಂಗೆ ಹೊರಗಡೆ ತಿಟ್ಟಿನಲ್ಲಿ ಮನೆಗೆ ಕೊಡೋವು. ಸುಮಾರು ಜನ ಇದ್ದೀವಿ, ಇನ್ನೆಲ್ಲಿಗೂ ಹೋಗಿಲ್ಲ ನಾನು. ಸುಮಾರು ಜನ ಅಂದರೆ ಹಿಂಗೆ ನನ್ನಂಗೆ ಇರೋರು ಸುಮಾರು ಜನ ಭಿಕ್ಷೆ ಬೇಡಕ್ಕಿರೋರು. ಎಲ್ಲಿ? ಅಲ್ಲಿ ಧರ್ಮಸ್ಥಳದಲ್ಲಿ. ನಿಮ್ಮದು ಊರು ಯಾವುದು? ನನ್ನ ಊರು ಮಡಿಕೇರಿ, ಗಾಳಿಬೀಡು. ಆವತ್ತು ಫ್ಲಡ್ ಬಂತಲ್ಲ, ಆವಾಗ ನಿಮ್ಮ ಮನೆ ಹೋಯ್ತಾ? ಏನಾಯ್ತು ಅವತ್ತು ಹೇಳಿ? ಅದೇನಾಗಿದ್ದಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೆ. ಮಗ ಗಂಡ ಮನೇಲಿದ್ರು. ಮನೇಲಿದ್ಬಿಟ್ಟು ಅವನು ಡ್ಯೂಟಿಲಿದ್ದ ದೊಡ್ಡಬಳ್ಳಾಪುರದಲ್ಲಿ. ಇವತ್ತು ಸಾಯಂಕಾಲ ನಾನು ಹೋಗ್ಬೇಕು ಅಂದ್ಕೊಂಡು ಅದೇನೆಲ್ಲ ಪ್ಯಾಕ್ ಮಾಡ್ತಾಯಿದ್ರು ತಂದೆ ಮಗಿಬ್ಬರು. ನಾನು ಕಾಫಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಹೋಗಿವ್ನಿ. ನಾನು ಕೆಲಸ ಕೈಬಿಟ್ಟು ಬರೋವಾಗ ಎಲ್ಲ ಹೋಗ್ತಾಯಿತ್ತು. ಆಮೇಲೆ ಇನ್ನು ಯಾರೆಲ್ಲವರು ಯಾತವರು ಅಂತ ಗೊತ್ತಾಗಲಿಲ್ಲ ನನಗೆ. ಅಲ್ಲಿಂದ ದಾಟಿ ಬರುವಾಗ ಸಿರೆಂಡು ಒಳಗೆ 2 ಕಾಲೂ ಗೊತ್ತಿಲ್ಲ ಹೆಟ್ಬಿಟ್ಟಿದ್ದು. 2 ಮಂಡಿ ನೋವು, ಮೊದಲೇ ನೋವಿದ್ದು ನನಗೆ ಮಂಡಿ. ಈಗ ಬಿದ್ದಿದ್ದು ಇಲ್ಲಿ ಆಪರೇಷನ್ ಆಗಿದ್ದು. ಅದನ್ನು ಹೆಂಗಾದ್ರೂ ನಾನು ನನ್ನ ಜೀವನ ಆಗಬೇಕಲ್ಲ ಅಂತ ಹೋಗಿವ್ನಿ. ಈಗ ನಿಮ್ಮ ಗಂಡ ಮತ್ತು ಮಗ ನೀರಲ್ಲಿ ಹೋಗ್ಬಿಟ್ರು. ಸಿಕ್ಕಿದ್ರು ನನಗೆ ಹೆಣ, ಮನೆ ಹತ್ರಲ್ಲೇ ಸಿಕ್ಕಿದ್ರು. ಅಲ್ಲೇ JCB ತಗೊಬಂದು ನೋಡುವಾಗ ಹೆಣ ಸಿಕ್ಕಿದ್ದು ನನಗೆ. ಇನ್ಯಾವು ಸಿಕ್ಕಲಿಲ್ಲ. 775 ಮನೆಯಲ್ಲಿ ನಾವಿದ್ದಿದ್ದಲ್ಲಿ ಆ ಮಂಟಿಯಲ್ಲಿ ಎಲ್ಲ ಹೋಗುಂಟು, ಯಾವುದು ಏನಿಲ್ಲ. ನಿಮಗೀಗ ಸರ್ಕಾರದಿಂದ ಮನೆ ಮಾಡಿ ಕೊಡುವಂಥದ್ದು? ಸರ್ಕಾರಕ್ಕೆ ಮನೆ ಮಾಡಿಕೊಂಡು ಹೆಗ್ಡೆಯವರೆಲ್ಲ ದುಡ್ಡೆಲ್ಲ ಕೊಟ್ಟು ಮನೆ ಮಾಡಿಕೊಡಿ ಅಂದರು. ಅವರೇನು ಮಾಡಿಕೊಡ್ಲಿಲ್ಲ. ನಾವು ಹೋಗಿ ಕೇಳೋ ಹೊತ್ತಿಗೆ ಹಳಬ್ರು ಯಾರು ಇಲ್ಲ, ಹೊಸಬ್ರು, ನಮಗೆ ಗೊತ್ತಿಲ್ಲ, ಅವರೆಲ್ಲ ಸತ್ತು ಹೋಗ್ಬಿಟ್ರು ಅಂತ ಹೇಳಿದರು. ಅದಕ್ಕೆ ನಮ್ಗೆ ಏನಾಯಿತು ನಮಗೆ ಗೊತ್ತಿಲ್ಲ, ನಾವು ಹೇಗೆ ನಿಮಗೆ ಮಾಡಿಕೊಡೋಣ, ನಾವೇನು ಮಾಡಿಕೊಡೋಷ್ಟು ನನಗಿಲ್ಲ, ನಾನು ಮಾಡೋದಿಲ್ಲ ಅಂದರೆ ಈಗ ಹೊಸಬ್ರು ಬಂದಿರೋರೆಲ್ಲ ಒಂದು ಆಧಾರ್ ಕಾರ್ಡ್ನಾದ್ರು ಕೊಡಿ ಅಂತ ಕೊಟ್ಟರು, ಹೋಗ್ಬಿಟ್ರು. ಆಧಾರ್ ಕಾರ್ಡ್ ಕೂಡ ಇಲ್ಲ ನಿಮ್ಮ ಹತ್ರ? ಎಲ್ಲ ಹೋಗುಂಟು ನೀರಲ್ಲಿ. ಎಷ್ಟು ಜಾಗ ಇತ್ತು ಅಲ್ಲಿ? ನನಗೆ 45 ಸೆನ್ಸ್. ನಮ್ಮ ಅಜ್ಜ ಮಾಡಿದ್ದು, ನನ್ನ ತಂದೆ ಅಲ್ಲಿ ತಾಯಿದು ತಂದೆ. ಅದರ ಡಾಕ್ಯುಮೆಂಟ್ ಎಲ್ಲ ಯಾವುದು ನಿಮ್ಮ ಹತ್ರ ಇಲ್ಲಲ್ಲ? ಯಾವುದೇನಿಲ್ಲ. ಇದೇ ಕೋರ್ಟು ಮೇಲ್ಮಂಟಿಲಿ ಜಾಗ ನಂದು. ಆ ಕೋರ್ಟಿನ ಬಾಗಿಲಲ್ಲೇ ಹೋಗ್ಬೇಕು ನನ್ನ ಜಾಗಕ್ಕೆ. ಕೆಳಗಡೆ ಪೊಲೀಸ್ ಸ್ಟೇಷನ್. ಈಗ ಅದಾದ ನಂತರ ನೀವು ಅಲ್ಲಿ ಅಧಿಕಾರಿಗಳನ್ನೆಲ್ಲ ಕೇಳಲಿಲ್ವಾ? ಎಲ್ಲರೂ ಕೇಳಿದೆ. ಎಲ್ಲರೂ ಕೇಳಿ ಹೇಳೋದು. ಈಗ ನನ್ನ ಒಂದು 6 ತಿಂಗಳು ಬೇರೆ ಕರ್ಕೊಂಡು ಹೋಗ್ಬಿಟ್ರು.
ಇಲ್ಲಿದ್ದರೆ ಸತ್ತೋಗ್ತಾಳೆ ಸ್ವಯಾಗಿ ಏನು ಬರೋದಿಲ್ಲಲ್ಲ ಅಂತ ಕರ್ಕೊಂಡು ಹೋಗ್ಬಿಟ್ರು ಬೆಂಕಿ ಕೊಟ್ಟಾದ್ಮೇಲೆ ಮಗನಿಗೆ ಗಂಡನಿಗೆ ಬೆಂಕಿ ಕೊಟ್ಟಾದ್ಮೇಲೆ ಕರ್ಕೊಂಡು ಹೋಗ್ಬಿಟ್ರಂತೆ ನನಗೆ ಗೊತ್ತಿಲ್ಲ. ಆಮೇಲೆ ನನಗೊಂದು ಸ್ವಲ್ಪ ಸ್ವಯ ಎಲ್ಲ ಬಂದಮೇಲೆ ನಾನು ಯಾಕೆ ಇಲ್ಲಿರೋದು, ಯಾಕೆ ಕರ್ಕೊಬಂದಿದ್ದು, ನಾನು ಹೋಗ್ತೀನಿ ನನ್ನ ಜಾಗಕ್ಕೆ ಅಂತ ಹೇಳ್ತಾ ನಿಂತ್ಕೊಂಡೆ. ಇಲ್ಲ ಆಮೇಲೆ ಅಳ್ತಾ ನಿಂತ್ಕೊಂಡೆ, ಇಲ್ಲೇ ಕರ್ಕೊಂಡು ಬಂದಿದ್ದು ನನ್ನ ಜಾಗಕ್ಕೆ ನಾನು ಹೋಗಬೇಕು, ನಾನು ಎಲ್ಲಿ ಇರೋದಿಲ್ಲ ಅಂತ ಅಳ್ತಾ ನಿಂತ್ಕೊಂಡೆ. ಆದರೂ ಅವತ್ತು ನನ್ನವರು ನಾನು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಆ ಸಾವುಕಾರಿ ಹೇಳ್ತೀನಿ ನೀವು ಕಳಿಸ್ಬೇಡಿ ನಾವು ಬರ್ತೀವಿ ಅಲ್ಲಿಗೆ ಅಂತ ಹೇಳಿದ್ರು. ಆಗ ಅವ್ರು ಬಂದಮೇಲೆ ಅವ್ರು ನನ್ನ ಕರ್ಕೊಂಡು ಬಂದರು. ಅವ್ರ ಮನೆಗೆ ಹೋಗಲಿಲ್ಲ, ನಾನು ಆ ಜಾಗಕ್ಕೆ ಬಂದೆ. ಜಾಗದಲ್ಲೇ ಬಂದು ಕೂತ್ಕೊಂಡೆ, ಅಲ್ಲೇ ಅಳ್ತಾ ಅಲ್ಲೇ ಕೂತ್ಕೊಂಡು ಅನ್ನ ನೀರೇನಿಲ್ಲ, ಅವರೇ ಯಾರು ತಂದರೂ ಊಟ ಮಾಡ್ತಿದ್ದಿಲ್ಲ. ಅದಕ್ಕೆ ನಾನು ಧರ್ಮಸ್ಥಳ ಕಡೆ ಹೋಗ್ಬಿಡೋಣ, ಇನ್ನಿಲ್ಲಿ ನೀರು ಬರ್ತದೆ, ಇಲ್ಲಿ ಇರಬೇಡ ಅಂತ ವಾಚ್ಮನ್ಗಳೆಲ್ಲ ಬಂದು ಜೋರು ಮಾಡ್ತಾವ್ರಲ್ಲ, ಹೋಗ್ಬಿಡೋಣ ಅಂತ ಬಂದಿದ್ದು. ಬಸ್ನವ್ರು ದುಡ್ಡು ಗಿಡ್ಡಿ ಅಂತ ತಗೊಳ್ಳಿಲ್ಲ, ದುಡ್ಡಿತ್ತಿಲ್ಲ ನನ್ನ ಕೈಲಿ. ಮಡಿಕೇರಿಯವರು ಕರ್ಕೊಂಡು ಬಂದು ಧರ್ಮಸ್ಥಳ ಬಿಟ್ಟಿದ್ದು. ಎಷ್ಟು ಅಂತ ನಾನು ಮರ್ತುಕೊಂಡು ಗೊತ್ತಾಗೋದಿಲ್ಲ ಸ್ವಾಮಿ. ಒಂದು ಅಂದಾಜು ನಾನು 50 ವರ್ಷ ಗಂಟ ಪಟ್ಟಿಲಿ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ನನಗೆ ಸರ್ವಿಸ್ ಎಲ್ಲ ಆಯ್ತಲ್ಲ, ಪಟ್ಟಿಲಿ ಕೊಡ್ತಾರಲ್ಲ. ಆಮೇಲೆ ಇನ್ನೂ ಹೋಗೋದು ಬೇಡ, ಇನ್ನೆಲ್ಲರೇ ಚಂಗುಲಿಲಿ ಮಾಡೋಣ ಅಂದ್ಕೊಂಡಿರುವಾಗ ಅಷ್ಟೊತ್ತಿಗೆ 60 ವರ್ಷಕ್ಕೆ ನನ್ನ ಗಂಡ ಹೋದ್ಮೇಲೆ ಇನ್ನೂ ತೋಟಕ್ಕೆ ಹೋಗಲಿಲ್ಲ ನಾನು. 50 ವರ್ಷಕ್ಕೆ 53 ವರ್ಷಕ್ಕೆ ನಮಗೆ ಸರ್ವಿಸ್ ಕೊಟ್ಟರು ತೋಟದಲ್ಲಿ. ಈಗ ಅಲ್ಲಿ ಮಗ ಮತ್ತು ಗಂಡ ಹೋದರು, ನೀವು ಧರ್ಮಸ್ಥಳಕ್ಕೆ ಬಂದ್ರಿ. ಇಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಶುರು ಮಾಡಿದ್ರಾ? ಇಲ್ಲೇ ಬೇಡಕ್ಕೆ ಶುರು ಮಾಡಿದ್ದು ನಾನು, ಬೆಳ್ತಂಗಡಿಯಲ್ಲಿ. ಇದು ಆ ಕಡೆ ಕ್ರಿಶ್ಚಿಯನ್ದವ್ರವ್ರೆ ನೋಡಿ, ಧರ್ಮಸ್ಥಳ ಮೇಕತ್ತು ಹೋಗೋ ಹೊಸ ಬಸ್ ಸ್ಟ್ಯಾಂಡು, ಅಲ್ಲಿ ಆ ಕಡೆ ಎಲ್ಲ ಬೇಡಿದ್ದೀನಿ. ಧರ್ಮಸ್ಥಳದಲ್ಲಿ ಮಾತ್ರ ಬೇಡಲಿಲ್ಲ, ಅಂಗಡಿಗಳಲ್ಲಿ ಎಲ್ಲೂ ಹೋಗಲಿಲ್ಲ ನಾನು. ಅಲ್ಲಿ ಮಾತ್ರ ಆ ಕಡೆ ಕಾಡು ಕಡೆಯಲ್ಲೆಲ್ಲ ಹೋಗಿ ಭಿಕ್ಷೆ ಬೇಡಿದ್ದೀನಿ ಬೆಳ್ತಂಗಡಿಲಿ. ಈಗ ನಿಮಗೆ ಈ ಮಗ ಮತ್ತು ಈ ಸೊಸೆ ಸಿಕ್ಕಿದ್ದು ಹೇಗೆ? ನಾನಲ್ಲಿ ರೋಡಲ್ಲಿ ಬಿದ್ದಿದ್ದೆ ಅಂತ ಗೊತ್ತಿಲ್ಲ ಹಂಗೆ. ಹಾಗೆ ಇವ್ರು ಹೋಟ್ಲಲ್ಲಿ ಚೆನ್ನಾಗಿ ಕಾಣ್ತದಲ್ಲ ರೋಡಿಗೆ, ಯಾರೋ ಹೇಳಿದ್ರೆ ನಿಮ್ಮ ಹೋಟ್ಲಿಗೆ ತಗ ಬತ್ತಿತ್ತಲ್ಲ ಅಮ್ಮ ಪರಿಚಯ ಇದೆ. ಮುಂಚೆ ಬತ್ತಿದೆ ನಾನು, ಹೋಗ್ತಾ ಇದ್ದೆ ನಾನು. ಇಲ್ಲೇ ಬಂದಾಗೆಲ್ಲ ಭಿಕ್ಷೆಗೆಲ್ಲ ಬಂದಾಗ ಇಲ್ಲಿ ಬಂದು ಕಾಫಿ ಎಲ್ಲ ಕುಡಿದು ಇವ್ರ ಹತ್ರ ಎಲ್ಲ ಮಾತಾಡಿ ಹೋಗಿವಿನಿ. ಇಲ್ಲಿ ಮನೆಗೆ ಹಾಕೋ ಜಾಗ ಏನಿಲ್ಲಲ್ಲ, ಪಾಪ ಅವ್ರಿಗೆ ಕಷ್ಟ ಕೊಡೋದು ನಾನು ಹೋಗ್ಬಿಡೀನಿ, ಇರ್ತಿತ್ತಿಲ್ಲ, ಬರೀವ್ನಿ. ಒಂದು ವಾರಕ್ಕೊಂದು 2 ದಪ್ಪಲಾರು ಬರೀವ್ನಿ ಇಲ್ಲಿ ನಾನು. ಅವತ್ತಿಂಗೆಲ್ಲ ಆಯ್ತಲ್ಲ, ತಗೊಂಡೋದ್ರೆ ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ 75,000 ರೂಪಾಯಿ ಆಗುಂಟು ಆಪ್ರೇಷನ್ಗೆ. ಎಂಥದ್ದು ಮಾಡೋಂತ ಗೊತ್ತಿಲ್ಲ, ಎಲ್ಲ ಇವರೇ ಖರ್ಚು ಮಾಡಿದ್ದಾರೆ. ಎಲ್ಲ ಇವ್ರದ್ದೇ. ಒಂದು ದಿವಸಕ್ಕೆ ಒಬ್ಬಳು ನನ್ನ ನೋಡೋಕ್ಕೆ ಬಿಟ್ಟರು, ಅವಳಿಗೊಂದು 1,000 ರೂಪಾಯಿ ಒಂದು ದಿವಸಕ್ಕೆ. ಅದನ್ನು ಇವರೆಲ್ಲ ಕೊಟ್ಟರೆ ಸಾಲ ಮಾಡಿ ಮೇಲೆ ಹೊಡೆದ. ಎಂಥದ್ದು ಮಾಡೋದು ಸರ್. ಈಗ ಏನು ಹೇಳ್ತೀರಿ ಇಲ್ಲಿಯ ನಿಮ್ಮ ಮಗ ಮತ್ತು ಸೊಸೆಯ ಬಗ್ಗೆ? ಏನು ಮಾಡೋದೇನು, ನನ್ನ ಸಾಲ ಎಲ್ಲ ತೀರಿಸ್ಬಿಟ್ಟು ಹೆಂಗೋ ನನ್ನ ಜೀವನ ಕಳೆದು ಸಾಯಂಕಾಲ ಬರ್ತೀನಿ ಇಲ್ಲಿಗೆ ಅಷ್ಟೇ. ಸಾಲ ತೀರ್ಸೋ ಗಂಟ ಮಾತ್ರ ನಾನು. ನೋವು ಹೇಗಿದೆ? ನೋವು ಇಲ್ಲಿ ಈಗ ಜಾಸ್ತಿ ಆಗುಂಟು. ಅಲ್ಲಿ ಕೂತ್ಕೊಂಡೆಲ್ಲ ತಿರುಗಾಡೋಣ ಅಂತ ಹೋಗಿ ಕಾಲು ಊದಿವೆ. ನೋಡುವ, ಬಹಳ ವಿಶೇಷವಾದಂಥ ಮಾತು. ಮಕ್ಕಳಿಗೆ ಅದೆಷ್ಟೋ ತಾಯಂದಿರನ್ನ ಹೆತ್ತ ತಂದೆಯನ್ನ ತಾನೊಂದು ಹೈಫೈ ಇದ್ದೀನಿ ಅಥವಾ ತಾನು ಯಾವುದೋ ವಿದೇಶದಲ್ಲಿದ್ದೀನಿ, ತಾನು ಯಾವುದೋ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳುವವರು ಅನಾಥಾಶ್ರಮಕ್ಕೆ ಕಳುಹಿಸಿಬಿಟ್ಟು ಅವರು ಅವರ ಪಾಡಿಗೆ ಇದ್ದು ಬಿಡುವಂತಹ ಸಮಯ. ಅಂತಹದೊಂದು ಜನ್ರೇಷನ್ಗೆ ನಾವು ಬಂದು ಬಿಟ್ಟಿದ್ದೇವೆ ಅನ್ನುವಂತಹ ಆತಂಕ ಇಡೀ ಸಮಾಜ ವ್ಯಕ್ತಪಡಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಿಜಕ್ಕೂ ಒಬ್ಬ ಮಾನವೀಯತೆಯನ್ನು ಮೆರೆದಂತಹ ದಂಪತಿ ಇಲ್ಲಿದ್ದಾರೆ, ರಮೇಶ್ ಕೋಟ್ಯಾನವರು. ಅವ್ರ ಹತ್ರ ಕೇಳಬೇಕು. ರಮೇಶ್ ಕೋಟ್ಯಾನವರೇ, ನೀವಿಲ್ಲಿ ಸತ್ಯಶ್ರೀ ಕ್ಯಾಂಟೀನ್ ಮಾಡ್ತಾಯಿದ್ರಿ, ಈ ತಾಯಿ ನಿಮ್ಮಲ್ಲಿಗೆ ಬಂದದ್ದು ಯಾವಾಗ? ನೀವು ಯಾಕೆ ಇವರಿಗೆ ಇಂಥದ್ದೆಲ್ಲ ಒಂದು ಸೌಕರ್ಯವನ್ನು, ಈ ಮನೆಯನ್ನು ಮಾಡಿಕೊಟ್ಟಿದ್ದೀರಿ, ಅವರನ್ನು ಇಲ್ಲಿ ಒಂದು ಇರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ, ಜೊತೆಗೆ ಅವರಿಗೆ ಆರೋಗ್ಯಕ್ಕೆ ಬೇಕಾದಂಥ ಸಂದರ್ಭ 75,000ದಷ್ಟು ಖರ್ಚು ಕೂಡ ಮಾಡಿದ್ದೀರಿ. ಇವರ ಮೊದಲ ಭೇಟಿ ಹೇಗೆ? ಇವರ ಪರಿಚಯ ಹೇಗೆ? ಮೊದಲು ಇವರು ಇಲ್ಲಿ ನನ್ನ ಮಿಸ್ಸಸ್ ಹತ್ರ ಮಾತಾಡಲಿಕ್ಕೆ ಹೋಟ್ಲಿಗೆ ಬರ್ತಾಯಿದ್ರು. ಆವಾಗ ಚಹಾ ತಿಂಡಿ ಎಲ್ಲ ಇವಳು ಕೊಟ್ಟು ಒಳ್ಳೆ
ಇದೆಲ್ಲ ಊಟ ಎಲ್ಲ ಚಂದ ಮಾಡಿ ಕೊಟ್ಟು ಕಳಿಸ್ತಾ ಇದ್ರು. ಹಾಗೆ ನಾನು ಬಿಲ್ ಎಲ್ಲ ತಗೊಳ್ತಾ ಇರಲಿಲ್ಲ, ಫ್ರೀ ಆಗಿ ಬಿಡ್ತಾ ಇದ್ದೆ. ಮತ್ತು ಆಮೇಲೆ ಮೊನ್ನೆ ಇಲ್ಲಿ ಉಜಿರೆಯಲ್ಲಿ ಆಕ್ಸಿಡೆಂಟ್ ಆಯ್ತಂತೆ. ಗೌರ್ಮೆಂಟ್ ಬಸ್ನವರು ಯಾರೋ ಹೊಡೆದುಕೊಂಡು ಹೋಗಿದ್ದಾರಂತೆ ಇವರಿಗೆ. ಅವರು ಮತ್ತೆ ಕರ್ಕೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಂತೆ. ಅಡ್ಮಿಟ್ ಮಾಡಿ ಅಲ್ಲಿ ಸಂಜೆ ಆಗುವಾಗ ನಿಮ್ಮೊಟ್ಟಿಗೆ ಇರಲಿಕ್ಕೆ ಜನ ಇಲ್ವ ಅಂತೇಳಿ ಅವರ ಆ್ಯಂಬುಲೆನ್ಸಲ್ಲಿ ಎಲ್ಲ ತಗೊಂಡೋಗಿ ಈ ಅಜ್ಜಿಯನ್ನು ಬಿಟ್ಟರಂತೆ. ಅಲ್ಲಿ ಒಬ್ಬ ರಿಕ್ಷಾ ಡ್ರೈವರ್ ಇವರು ಅಜ್ಜಿಯನ್ನು ನೋಡಿದರು. ಅವರು ನೋಡಿ ಇವರನ್ನು ನನ್ನನ್ನು ಇಲ್ಲಿ ಕರ್ಕೊಂಡು ಹೋಗು, ನನ್ನ ಮಗಳು ಅಲ್ಲಿದ್ದಾಳೆ ಅಂತೇಳಿ ಇವಳಿಗೆ ಹೇಳಿದಂತೆ, ನನ್ನ ಮಿಸ್ಸಸ್ಸಿಗೆ. ಹಾಗೆ ಅವರು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋದರು. ಅವ್ರ ಮಗಳು ನೀವು ಹಾಗೆ ಅಲ್ಲಿ ಬಂದು ಬಿಟ್ಟು ಹೋದರು. ಆವಾಗ ನಾನು ಎಬ್ಬಿಸಿ ಕರ್ಕೊಂಡು ಬಂದು ಇಲ್ಲಿ ಮಲಗಿಸಿ ಆಮೇಲೆ 2 ದಿವಸ ನಮ್ಮ ರೂಮಲ್ಲಿ ಡಾಕ್ಟ್ರಿಗೆ ಕರೆಸಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದೆವು. ಆಮೇಲೆ ಕಮ್ಮಿ ಆಗಿಲ್ಲ, 2 ದಿವಸದಲ್ಲಿ ಕಮ್ಮಿ ಆಗಿಲ್ಲ. ಮತ್ತು ಎಕ್ಸ್ರೇ ತೆಗೆದು ನೋಡುವಂತ ನನ್ನ ಮಿಸ್ಸಸ್ ಹೇಳಿದ್ಲು. SDM ಕರ್ಕೊಂಡೋಗಿ ಎಕ್ಸ್ರೇ ತೆಗೆದು ನೋಡುವ ಅಂತೇಳಿ. ಅಲ್ಲಿ ತೆಗೆದು ನೋಡುವಾಗ ಡಾಕ್ಟ್ರ್ ಹೇಳಿದ್ರು ಆಪ್ರೇಷನ್ ಆಗಬೇಕು, 45,000 ರೂಪಾಯಿ ಆಪ್ರೇಷನ್ಗೆ ಖರ್ಚು ಉಂಟು ಅಂತ ಹೇಳಿದರು. ಮತ್ತು ನಾನು ಆಲೋಚನೆ ಮಾಡಿದೆ, ಎಂತ ಮಾಡೋದು, ಈಗ ತಂದಾಗಿದೆ ಅಲ್ಲ, ಇನ್ನು ಆಪ್ರೇಷನ್ ಮಾಡಿಸುವ ಅಂತೇಳಿ ಮಾಡಿಸಿದೆವು. ಅಲ್ಲಿ ನೋಡುವಾಗ ಮತ್ತೆ 75,000 ಬಿಲ್ ಆಯಿತು. ಅದರಲ್ಲಿ ಡಾಕ್ಟ್ರ್ನವರ ಫೀಸ್ ಎಲ್ಲ ತಗೊಳ್ಳಿಲ್ಲ ಅವರು. ಡಾಕ್ಟ್ರು ಪ್ರತೀಕ್ಷ ಅಂತ ಎಲುಬಿನ ಡಾಕ್ಟ್ರು, ಅವ್ರ ಫೀಸ್ ಎಲ್ಲ ತಗೊಳ್ಳಿಲ್ಲ. ಮತ್ತು ಕೋಮ ಸ್ಥಿತಿಗೆ ತರ್ತಾರಲ್ಲ ಅನಸ್ಟೆನ್ಷನ್, ಅವರದ್ದು ಕೂಡ 50,000 ತಗೊಳ್ಳಿಲ್ಲ. ಹಾಗೆ ಒಟ್ಟಿಗೆ 50,000 ಕಟ್ಟಲಿಕ್ಕೆ ಆಯಿತು ನನಗೆ ಅಲ್ಲಿ. ನೀವೀಗ ತಾಯಿ ಆರೈಕೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇರೋದು? ಇಲ್ಲಿ ಬದುಕನ್ನು ಯೋಚನೆ ಮಾಡಿದ್ರೆ ತಾಯಿ ತಂದೆ ಎಲ್ಲ ಫ್ಯಾಮಿಲಿ ಇದ್ದಾರೆ ನಮಗೆ. ಮಾಣಿಯಲ್ಲಿದ್ದಾರೆ. ಎಲ್ಲಿ? ಮಾಣಿಯಲ್ಲಿ, ಪುತ್ತೂರು ಮಾಣಿಯಲ್ಲಿ ಅಣ್ಣಂದಿರು ಅಕ್ಕಂದಿರು. ನಿಮ್ದು ಊರು ಮಾಣಿ? ಇಲ್ಲಿ ನಾವು ಬಿಸ್ನೆಸ್ಸಿಗೋಸ್ಕರ ಇರುವುದು ಇಲ್ಲಿ. ಹೌದೌದು. ಇವರ ರಕ್ಷಣೆ ಮಾಡಿದ ನಂತರ ನಿಮಗೆ ಏನು ಅನ್ನಿಸ್ತು? ಮನಸ್ಸಿಗೆ ಸಮಾಧಾನ ಉಂಟು. ಹುಷಾರಾಗಲಿ, ಅವರು ಎಲ್ಲಾದರೂ ಜೀವನ ಮಾಡ್ಕೊಂಡು ಇರಲಿ ಅಂತ ಆ ಭಾವನೆಯಲ್ಲಿ ನಾವು ಇಲ್ಲಿ ಇಟ್ಕೊಳ್ಳೋದು. ಅವರು ಕೂಡ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೋತಾರೆ? ನೋಡ್ಕೊಳ್ತಾರೆ, ತೊಂದರೆ ಇಲ್ಲ. ಅಲ್ವಾ? ಹೌದು. ಈಗ ನಾವು ಸ್ಟೋರಿಯಲ್ಲಿ ಆರಂಭದಲ್ಲಿ ಹೇಳುವಾಗ ಮಗ ಮತ್ತು ಸೊಸೆ ಅಂತ ಹೇಳಿದ್ದು, ಇಲ್ಲ ಮಗಳು. ಯಾಕಂತಂದ್ರೆ ಇಲ್ಲಿ ಆರಂಭದಲ್ಲಿ ಬರುವಾಗ ಕ್ಲೋಸ್ ಆಗಿದ್ದು ನೀವು ಅವ್ರ ಜೊತೆಗಾ? ಯಾರ ಜೊತೆಗೆ ತುಂಬಾ ಮಾತಾಡ್ತಿದ್ದದ್ದು ನೀವು? ಇವ್ರ ಜೊತೆ ತುಂಬಾ ಮಾತಾಡ್ತಿದ್ದೆ. ಊಟ ಎಲ್ಲ ಕೊಡ್ತಿದ್ರಾ? ಊಟ ಎಲ್ಲ ಮಾಡು ಅನ್ನೋರು. ಕಾಫಿ ಎಲ್ಲ ಕುಡಿದ್ಬಿಟ್ಟು ನಾಷ್ಟ ಮಾಡ್ಬಿಟ್ಟು ಹೋಗ್ಬಿಡಿವ್ನಿ. ನನ್ ಗಟ್ಟ ಜೀವನ ಕಳಿಬೇಕಲ್ಲ, ಇಲ್ಲಿ ಕೂತ್ಕೊಂಡ್ರೆ ಅಂತ ಹೋಗ್ಬಿಡಿವ್ನಿ. ಯಾವಾಗ್ಲೂ ಹಂಗೆ ಹೋಗಿವ್ನಿ. ಒಂದಿನ ಮಾತ್ರ ಊಟ ಮಾಡಬೇಕು ಅಂತ ಇಷ್ಟೊತ್ತ ಕೂತು ಊಟ ಮಾಡ್ಬಿಟ್ಟು ಹೋಗ್ಬಿಟ್ಟೆ. ಇದು ಬದ್ದು ದುಡ್ಡೆಲ್ಲ ಗೌರ್ಮೆಂಟ್ ಆಸ್ಪತ್ರೆಲ್ಲ ಬಾಚಿಕೊಂಡ್ರು ಸ್ವಾಮಿ, ಬ್ಯಾಗಿಗೆಲ್ಲ ಎಂತದಿಲ್ಲ ಮಾತ್ರ ಸಾಲ ಎಲ್ಲ ತೀರಿಸ್ಬಿಟ್ಟು ಸ್ವಾಮಿ. ಈಗ ಹಂಗೆ ಭಿಕ್ಷೆ ಬೇಡಿ ಗಂಜಿ ಕುಡ್ತಿದ್ದು ಹಂಗೆ ಕುಡಿತೀನಿ ಸ್ವಾಮಿ. ತಿರುಗಾಡಕ್ಕೆ ಸ್ವಲ್ಪ ಕಾಲಿದ್ದಾಗ ಸಾಕು ಸ್ವಾಮಿ. ಇದು 2 ಮುಖಗಳು. ಒಂದು ಇವರಿಗಾಗಿ ಮಿಡಿಯುವಂತಹ 2 ಹೃದಯಗಳಿದ್ರೆ, ಮತ್ತೊಂದು ಕಡೆಯಲ್ಲಿ ಇವರಲ್ಲಿದ್ದಂತಹ ಗಂಟನ್ನು ದೋಚಿದವರು ಇನ್ಯಾರೋ ಇದ್ದಾರೆ. ಇದು ನಮ್ಮಲ್ಲೇ, ನಮ್ಮ ಊರಿನಲ್ಲೇ ಇರುವಂಥ 2 ಮುಖಗಳ ಪರಿಚಯವನ್ನು ಒಂದು ಅಜ್ಜಿ ಮಾಡ್ತಾ ಇದ್ದಾರೆ. ಮೇಡಮ್, ಅಜ್ಜಿಯ ಪರಿಚಯ ಹೇಗೆ? ಅಜ್ಜಿ ಅಂದರೆ ಒಂದು ದಿವಸ ಅವರು ಕ್ಯಾಂಟೀನಿಗೆ ಫಸ್ಟ್ ಟೈಮ್ ಬಂದುವಾಗ ಜ್ವರ ಇತ್ತು ಅವರಿಗೆ. ಭಿಕ್ಷೆ ಬೇಡ್ತಾ ಬರ್ತಿದ್ರು. ಜ್ವರ ಚಳಿ ಜ್ವರ ಜೋರಿತ್ತು. ಆವಾಗ ನಾನು ಎಲ್ಲಿಂದ ಅಜ್ಜಿ ಬಂದಿದ್ದು ನೀವು ಏನು ಅಂತ ಕೇಳಿದೆ. ಅದಕ್ಕೆ ನಾನು ಹೀಗೆ ಬಂದೆ, ನನಗೆ ಹುಷಾರಿಲ್ಲ, ಜ್ವರ ಜೋರುಂಟು, ಅದಕ್ಕೆ ಮದ್ದು ತಗೊಳ್ಲಿಲ್ವ ನೀವು, ಆಸ್ಪತ್ರೆಗೆ ಹೋಗ್ಲಿಲ್ವ ಅಂತ ಕೇಳಿದೆ. ತಗೊಂಡು ಬಂದೆ ಅಂತ ಹೇಳಿದರು. ಅದಕ್ಕೆ ನಾನು ಬಿಸಿನೀರೆಲ್ಲ ಕೊಟ್ಟು ತಿಂಡಿ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಇರಿ, ಮತ್ತು ಜ್ವರ ಮಾತ್ರೆ ಎಲ್ಲ ನುಂಗಿ ಜ್ವರ ಎಲ್ಲ ಕಮ್ಮಿ ಆದಮೇಲೆ ಸ್ವಲ್ಪ ಹೋಗಿ ಅಂತ ಹೇಳಿದೆ. ಹಾಗೇ ಮತ್ತು ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿ ಹೋದರು. ಮತ್ತೆ 1 ತಿಂಗಳಿಗೆ ಒಮ್ಮೆ, ವಾರಕ್ಕೊಮ್ಮೆ ಯಾವಾಗಾದರೂ ಬಂದು ಹೋಗ್ತಾಯಿದ್ರು. ಹೀಗೆ ನಾವು ಚಹಾ ತಿಂಡಿ ಎಲ್ಲ ಕೊಟ್ಟು ಕಳಿಸ್ತಿದ್ದೆವು. ಬಂದು ಹೋಗ್ತಾಯಿದ್ರು ನನ್ನೆಲ್ಲ ಮಾತಾಡಿ. ಮತ್ತು ಈಗ ಮೊನ್ನೆ ಬರುವಾಗ ಹೀಗೆ ಆಯ್ತಲ್ಲ, ಆಕ್ಸಿಡೆಂಟ್ ಆಯಿತು. ಅಲ್ಲಿ ಯಾರೋ ಬಸ್ನವರು ಹೊಡ್ಕೊಂಡು ಹೋದ್ರು ಅಂತ ರಿಕ್ಷಾದವರು ಇಲ್ಲಿ ತಂದು ಬಿಡುವಾಗ ಅವರಿಗೆ ಅಲ್ಲಿ ಮಾರ್ಗದಿಂದ ಹೇಳಲಿಕ್ಕಾಗೋದಿಲ್ಲ ನೋವಲ್ಲಿ. ಮತ್ತು ಇಲ್ಲಿ ತಂದು 2 ದಿನ ಟ್ರೀಟ್ಮೆಂಟ್ ಕೊಟ್ಟೆಲ್ಲ ಕಮ್ಮಿ ಆಗಿಲ್ಲ. ಅದಕ್ಕೆ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು.
ಅಲ್ಲಿ ಅವರು ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರು, ಅದಕ್ಕೆ ಆಪ್ರೇಷನ್ ಮಾಡಿ ಹಾಗೆ ಬಿಟ್ಟರೆ ಅವರು ಎಲ್ಲಿ ಹೋಗ್ತಾರೆ ಅಂತೇಳಿ ಆಪ್ರೇಷನ್ ಮಾಡಿ ನಡಿಲಿಕ್ಕಾದರೆ ಸಾಕು ನಮಗೆ ಅಂತ ಆಯಿತು. ನಮಗೆ ನಡ್ಕೊಂಡು ಹೋದರೆ ಸಾಕು ಅವರು ಅಂತೇಳಿ. ನಿಮ್ಮ ಪ್ರೆಷರ್ ಇವರ ಮೇಲೆ ತುಂಬ ಹಾಕಿದ್ದೀರಿ ಅಂತಲ್ಲ? ಹಾಕಿದಾರ? ಹೌದು ಹಾಕಿದೆ. ಎಂತ ಹೇಳಿದ್ದಾರೆ? ಕರ್ಕೊಂಡು ಹೋಗುವ, ತೋರಿಸುವ ಅಂತೇಳಿ. ನಿಮ್ಮ ಅವರ ಪ್ರೆಷರಿಗೂ ಒಂದು ಜಾಸ್ತಿ ಹೌದೌದು ಅಲ್ವಾ? ಮತ್ತೆ ನಾನು ಕೂಡ ಅದಕ್ಕೆ ಬೇಡ ಅಂತ ಪ್ರೆಷರ್ ಅಲ್ಲಿ ಜಾಸ್ತಿ ಮಗಳ ಪ್ರೆಷರ್. ಹೌದು. ಈಗ ಈ ತಾಯಿಯನ್ನ ಮೊದಲು ನಿಮಗೆ ನೋಡಿದಾಗ ಏನು ಅನಿಸ್ತು? ನೋಡಿದಾಗ ಏನೋ ಒಂಥರ ಏನೋ ನನಗೆ ಒಂದು ಇದಾಯಿತು. ಹೌದು. ಜ್ವರ ಎಲ್ಲ ಜೋರಿತ್ತಲ್ಲ, ಪಾಪ ಪ್ರಾಯದವರಲ್ಲ, ಯಾರಿಲ್ಲಲ್ಲ, ಹಾಗೆ ಸ್ವಲ್ಪ ಬೇಸರ ಆಯಿತು ನನಗೆ ಫಸ್ಟ್ ಟೈಮ್ ನೋಡುವಾಗ ಅವರನ್ನು. ಈಗ ನೀವು ಆಪರೇಷನ್ ಮಾಡಿಸಿದ್ದೀರಿ, ಸ್ವಲ್ಪ ಚೇತರಿಸ್ತಾ ಇದ್ದಾರೆ, ಈಗ ಏನು ಅನಿಸ್ತದೆ? ಈಗ ಖುಷಿ ಆಗ್ತಿದೆ. ಅವರು ಸ್ವಲ್ಪ ಆರಾಮ ಹುಷಾರಾಗ್ಲಿ ಅಂತ ನಡ್ಕೊಂಡು ಅವರಷ್ಟಕ್ಕೆ ಅವ್ರು ಇರ್ತಾರಲ್ಲ, ಒಮ್ಮೆ ನಡಿಬೇಕು ಅಂತ ಅವರು. ಮೇಡಮ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಇದ್ದೀರಿ? ನಮ್ಮ ಫ್ಯಾಮಿಲಿ ಅಂದರೆ ನಾವು ಗಂಡ ಹೆಂಡತಿ ಮಾತ್ರ ಇಬ್ಬರೇ ಇರೋದು ಮನೆಯಲ್ಲಿ, ಮಕ್ಕಳಿಲ್ಲ ನಮಗೆ. ಮತ್ತು ನನ್ನ ಮನೆಯಲ್ಲಿ ಅಮ್ಮ ಇದ್ದಾರೆ, ತಮ್ಮನವರಿದ್ದಾರೆ ಇಬ್ಬರು ಕಿಲ್ಲೂರಲ್ಲಿ. ಅಮ್ಮನಿಗೆ ಕೂಡ ಕಣ್ಣು ಆಪರೇಷನ್ ಆಗಿ ಹಾಸ್ಪಿಟಲಲ್ಲಿ ಇದ್ದಾರೆ. ಮತ್ತು ತಮ್ಮನವರಿಬ್ಬರು ಇದ್ದಾರೆ. ಮಕ್ಕಳಿಲ್ಲ ಅಂತಂದ್ರಿ, ಇವರಲ್ಲಿ ಆ ಒಂದು ಪ್ರೀತಿ, ಮಕ್ಕಳ ಪ್ರೀತಿ ಎಲ್ಲ ನೋಡಿದಿರಾ? ಹೌದು ನೋಡಿ. ಹೌದು, ನಾವು ಹೇಳಿದಾಗೆಲ್ಲ ಕೇಳ್ತಾರೆ ಅವರು. ನಾವು ಹೇಳಿದಾಗೆಲ್ಲ ಕೇಳ್ತಾರೆ. ಖುಷಿ ಆಗ್ತದೆ ಇವ್ರ ಹತ್ರ. ಖುಷಿ ಆಗ್ತದೆ, ಪ್ರೀತಿ ಕೊಡ್ತಾ ಇದ್ದಾರೆ ಅಲ್ವಾ? ಓಕೆ, ಇದು ಬಹಳ ವಿಶೇಷವಾಗಿ ಈ ದಂಪತಿಗಳನ್ನು ನಾವು ಅಭಿನಂದಿಸಲೇಬೇಕು. ರಮೇಶ್ ಕೋಟ್ಯಾನ್ ಮತ್ತು ಗೀತಾ ದಂಪತಿಗಳ ಮನಸ್ಸು ಮತ್ತು ಅವರ ಮಾನವೀಯತೆಗೆ ಒಂದು ಸೆಲ್ಯೂಟನ್ನು ಹೇಳ್ತಾ ಒಂದು ಮಾತು ಹೇಳಿದರು, ನಮಗೆ ಮಕ್ಕಳಿಲ್ಲ, ಆದರೆ ಅದರಲ್ಲಿ ಇವರಲ್ಲಿ ನೋಡಿದ್ದೇವೆ ಇಂತಹ ಸಹಾಯ ಮಾಡುವಂತಹ ಮೂಲಕ ನಾವೊಂದಷ್ಟು ಸಮಾಜಕ್ಕೆ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದು ಸಾರ್ಥಕತೆ ಅವರಲ್ಲಿದೆ. ವರದಿ ಮಾಡಲಿಕ್ಕೆ ಬಂದಾಗಲೂ ಕೂಡ ಅವರು ವರದಿ ಮಾಡಬೇಕು ಅನ್ನುವಂಥ ಬಯಕೆ ಅವರಲ್ಲಿರಲಿಲ್ಲ. ಈಗ ಇಂತಹದೊಂದು ಸೇವೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಗುರುತಿಸದೇ ಇದ್ದರೆ ಇನ್ನೊಂದಷ್ಟು ಜನಕ್ಕೆ ಪ್ರೇರಣೆ ಆಗುವುದಾದರೂ ಹೇಗೆ? ಇವರು ಮಾಡುವಂತಹ ನಿಷ್ಕಲ್ಮಶ ಸೇವೆಯನ್ನು ಗುರುತಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ರಮೇಶಣ್ಣ ಮತ್ತು ಗೀತಕ್ಕ ಮತ್ತು ಶಾರದಮ್ಮ 3 ಜನಕ್ಕೂ ಕೂಡ ನಮಸ್ಕಾರ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಮತ್ತು ನಿಮ್ಮಿಬ್ಬರ ಸೇವೆಗೆ ನಮ್ಮದೊಂದು ಸೆಲ್ಯೂಟ್. ಪುಷ್ಪರಾಜ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಲಾಯ್ಲಾ, ಬೆಳ್ತಂಗಡಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.
Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.